ಪ್ರಾಯಶಃ ಈ ಕಂಬಳ ಇವತ್ತು ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಈ ಕಂಬಳ ಇದಕ್ಕೆ ಅತ್ಯಂತ ಸಂತೋಷಪಟ್ಟಂಥ ಪ್ರಮುಖರಲ್ಲಿ ನಾನು ನಂಬರ್ 1 ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಾಯಶಃ ತುಳುನಾಡಿನ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂಥ ಈ ಒಂದು ಕಂಬಳ ಇದು ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ವಿಸ್ತರಿಸಬೇಕು ಅಂತ ಹೇಳುವಂಥ ಭಾವನೆ ನನ್ನಲ್ಲಿತ್ತು. ಆ ತುಳುನಾಡಿನ ಮಣ್ಣಿನಿಂದ ಬಂದಂಥ ನಾನು ಕರ್ನಾಟಕ ಜನರ ಜನಾಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ನನ್ನಲ್ಲಿ 2 ಆಲೋಚನೆಗಳಿದ್ದರು. ಒಂದು ಆಲೋಚನೆ ಅದು ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ವಿಸ್ತರಣೆ ಆಗಬೇಕು. ಅದಕ್ಕಾಗಿ ಕಂಬಳದಂತಹ ಒಂದು ಜಾನಪದ ಕ್ರೀಡೆ ಅದು ರಾಜ್ಯ ಕ್ರೀಡೆ ಆಗಬೇಕು, ರಾಷ್ಟ್ರ ಕ್ರೀಡೆ ಆಗಬೇಕು ಅಂತ ಹೇಳುವಂಥ ಮನೋಭಾವ ನನ್ನಲ್ಲಿತ್ತು. ಅದಕ್ಕಾಗಿ ನನ್ನ ಪ್ರಥಮ ಬಜೆಟ್ನಲ್ಲಿ ಕಂಬಳಕ್ಕೆ ವಿಶೇಷ ಅನುದಾನ 1 ಕೋಟಿ ಅನುದಾನವನ್ನು 10 ಕಂಬಳಗಳಿಗೆ ಕೊಡುವುದರ ಮೂಲಕ ಕಂಬಳವನ್ನು ರಾಜ್ಯ ಮಟ್ಟದಲ್ಲಿ ಎತ್ತರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ನಿಜ, ಇನ್ನೊಂದು ನಮ್ಮ ಭಾಷೆ, ಆ ತುಳು ಭಾಷೆ ಅದೊಂದು ರಾಜ್ಯ ಭಾಷೆ ಆಗಬೇಕು, ಆ ಮುಖಾಂತರ 8ನೇ ಪರಿಚಯದಕ್ಕೆ ಅದರ ನಂತರ ಸೇರಬೇಕು ಅಂತ ಹೇಳುವಂಥ ಆ ಒಂದು ಪ್ರಯತ್ನ ಅದರಲ್ಲಿ ಇನ್ನೂ ಕೂಡ ನಾವು ಯಶಸ್ವಿ ಆಗಲಿಲ್ಲ. ನಾನು ಇಷ್ಟೇ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ಒಂದು ಕಂಬಳದಲ್ಲಿ ಅಡಗಿರುವಂಥ 100 ವಿಚಾರಗಳು ಇದು ಜನರ ಮನಸ್ಸಿಗೆ ಹೊಸ ಆಯಾಮವನ್ನು ಕೊಡಬಲ್ಲದು. ಕೇವಲ ಕಂಬಳದ ಓಟ ಅಲ್ಲ, ನಿಜ ದುಡ್ಡಿದ್ದವರಿಗೆ, ಪೇಟೆ ಪಟ್ಟಣದಲ್ಲಿರುವವರಿಗೆ ಆ ಕುದುರೆ ಓಟ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ದಿನಕ್ಕೆ 24 ಗಂಟೆ ದುಡಿಯುವಂಥ ರೈತಾಪಿಯವರಿಗೆ ಜನ ತಮ್ಮ ಬೆವರನ್ನು, ನಮ್ಮ ರಕ್ತವನ್ನು ಬೆವರನ್ನಾಗಿ ಪರಿವರ್ತನೆ ಮಾಡುವಂಥ ಆ ರೈತಾಪಿ ವರ್ಗ ಜನ, ಕೂಲಿ ಕಾರ್ಮಿಕರಿಗೆ ಅವರಿಗೆ ಅತ್ಯಂತ ದೊಡ್ಡ ಕ್ರೀಡಾಕೂಟ ಅಂತ ಹೇಳಿದರೆ ಅದು ಕಂಬಳ ಅಂತ ಹೇಳುವಂಥದ್ದನ್ನು ನಾವು ಕಂಡಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಂಬಳ, 1.5 ದಿನ ನಡೆಯುವಂಥ ಕಂಬಳದಲ್ಲಿ ಸಾವಿರಾರು ಜನ ಭಾಗವಹಿಸುವಂಥದ್ದು ನಾವು ಕಂಡಿದ್ದೇವೆ. ಇದನ್ನು ಉಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ. 2 ಅವಕಾಶಗಳು ಕೂಡ ನನಗೆ ಲಭ್ಯ ಆಯಿತು. ರಾಜ್ಯದ ಮುಖ್ಯಮಂತ್ರಿ ಆಗುವಾಗ ಇದನ್ನು ರಾಜ್ಯ ಕ್ರೀಡೆ ಅಂತ ಹೇಳುವಂಥ ಘೋಷಣೆ ಮಾಡುವಂಥದ್ದು. 2ನೇದಾಗಿ ಕೇಂದ್ರದಲ್ಲಿ ಕಾನೂನು ಮಂತ್ರಿ ಆಗಿದ್ದಾಗ ಇದು ಅತ್ಯಂತ ಒಂದು ಸವಾಲಿನದ್ದಾಗಿತ್ತು. ನೀವು ನೋಡಿರ್ಬೋದು, ಜಲ್ಲಿಕಟ್ಟು ಮತ್ತು ಕಂಬಳ ಇದನ್ನು ಪ್ರಾಣಿ ದಯಾ ಸಂಘದವರು ಇದನ್ನು ನಿಷೇಧ ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟ್ಟಲೇರಿದಾಗ ಈ ಭಾಗದ ನನ್ನ ಮಿತ್ರರಾದಂಥ ಸನ್ಮಾನ್ಯ ಅಶೋಕ್ ರೈಗಳಿರ್ಬೋದು, ಕಡಂಬರಿರ್ಬೋದು, ಈ ಕಂಬಳ ಸಮಿತಿಯ ಬೇರೆ ಬೇರೆ ಜನಗಳಿರ್ಬೋದು, ಪ್ರಾಯಶಃ ದೆಹಲಿಯಲ್ಲಿ ಬಂದು ಬೇರೂರಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಪರವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಆಶೀರ್ವಾದವಾಗಿ ಕಾನೂನು ಮಂತ್ರಿ ಆಗಿದ್ದದ್ದು ನನಗೆ ಸಹಕಾರಿ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರ್ನಾಟಕ ಹೈಕೋರ್ಟ್ನಲ್ಲಿರುವಾಗಲೂ ಕೂಡ ಅಂದಿನ SG ಅವರು ಇಂದು ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ಅವರು ಅಂದಿನ SG ನಮ್ಮ ಪರವಾಗಿ ವಾದ ಮಂಡನೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ನಮ್ಮ ಬೇಡಿಕೆಯನ್ನು ಮುಂದಿಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ ಕಾರಣ ಇವತ್ತು ಕಂಬಳ ಉಳಿದಿದೆ, ಈ ಕಂಬಳ ಬೆಳೆದಿದೆ. ಅದಕ್ಕಾಗಿ ಬೆಂಗಳೂರಿಗೆ ಬಂದಂಥ ಕಂಬಳ ನನಗೆ ಸಂತೋಷ ತಂದಿದೆ. ಯಾಕೆ ಅಂತ ಹೇಳಿದರೆ ಮಂಗಳೂರು, ಸುಳ್ಯ, ಪುತ್ತೂರಿಂದ ಪ್ರವೇಶ ಆಗಿ ಇವತ್ತು ಬೆಂಗಳೂರಿನಲ್ಲಿ ಒಬ್ಬ ಜನಪ್ರತಿನಿಧಿ ಅಂತ ನನಗೆ ನನ್ನ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಆಚಾರ ವಿಚಾರ, ನಮ್ಮ ನಾಡಿನ ಒಂದು ಜಾನಪದ ಆ ಕ್ರೀಡೆ ಅದು ಬೆಂಗಳೂರಿನಲ್ಲಿ ಬಂದದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಇವತ್ತು ರಾಜ್ಯದ ಆ ಪ್ರಮುಖ ಪಟ್ಟಣಕ್ಕೆ ಬಂದಿದೆ. ಇದು ದೆಹಲಿಗೆ ಹೋಗಬೇಕು, ದೇಶದ ಪ್ರಮುಖ ಪಟ್ಟಣಕ್ಕೆ ಹೋಗಬೇಕು. ಈ ಒಂದು ಕ್ರೀಡೆ ಇದೊಂದು ಶಾಶ್ವತ ಕ್ರೀಡೆಯಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳುವಂಥ ಆಶಯ ನಂದು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಯಾರು ಆ ಪ್ರಾಣಿ ದಯಾ ಸಂಘ ಅಂತ ಹೇಳುವಂಥ ದಯಾ ಸಂಘದವರಿದ್ದಾರಾ, ದಯವಿಟ್ಟು ಇವತ್ತು ನಾಳೆ ಬಂದುಬಿಡಿ ಸ್ವಾಮಿ. ನೀವು ಯಾವುದೋ 5 ಸ್ಟಾರ್ ಹೋಟೆಲ್ನಲ್ಲಿ ಯಾವುದೋ ನಿಮ್ಮ ರೂಮಿನ ಒಳಗೆ ಕೂತ್ಕೊಂಡು ನೀವು ಆ ಪ್ರಾಣಿಗಳನ್ನು ಹೇಗೆ ನಾವು ಟ್ರೀಟ್ ಮಾಡ್ತೇವೆ ಅಂತ ಹೇಳುವಂಥದ್ದು ನೋಡುವಂಥದ್ದಲ್ಲ. ಇಲ್ಲಿ ಬನ್ನಿ, ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಅವರಿಗೆ AC ರೂಮ್ ಇರ್ಬೋದು, ಫ್ಯಾನ್ ಇರ್ಬೋದು, ಆಯಿಲ್ ಮಸಾಜ್ ಇರ್ಬೋದು, ಕೊರುವಂಥ ತಿಂಡಿ ಇರ್ಬೋದು, ನೀವು ನಿಮ್ಮ ಜೀವನದಲ್ಲಿ ತಿಂದಿರಲಿಕ್ಕಿಲ್ಲ ಅಂಥ ಒಳ್ಳೆ ತಿಂಡಿ ತಿನಿಸುಗಳನ್ನು ನಮ್ಮ ಕೋಣಗಳಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಆ ಮೂಲಕ ಪ್ರೀತಿಯಿಂದ ಆ ಕೋಣಗಳನ್ನು ಬೆಳೆಸಿ ಅವರ ಜೊತೆ ನಮ್ಮ ಸಂಬಂಧವನ್ನು ಬೆಳೆಸ್ತೇವೆ. ಎಲ್ಲೋ ನಿಮ್ಮ ಆ ನೇತು ಹಾಕಿದ ಚೀಲದಲ್ಲಿ ನಿಮ್ಮ ಆ ಮೆದುಳನ್ನು ಹಾಕುವಂಥದ್ದು ಸರಿಯಲ್ಲ. ಅದರಿಂದ ಹೊರ ತೆಗಿರಿ. ಪ್ರಾಣಿ ಮನುಷ್ಯನಿಗೆ ಸಂಘರ್ಷ ಆಗುವಂಥದ್ದನ್ನು ಇಡೀ ನಾಡಿನಲ್ಲಿ ನೀವು ಕಾಣ್ತಾ ಇದ್ದೀರಿ. ಅದು ಆನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಎಲ್ಲರ ಜೊತೆ ಇವತ್ತು ಮನುಷ್ಯ ಪ್ರಾಣಿ ಸಂಘರ್ಷದ ಸಂದರ್ಭದಲ್ಲಿ ಕೂಡ
ಮನುಷ್ಯ ಪ್ರಾಣಿಯ ಬಗ್ಗೆ ವಿಶ್ವಾಸ ಇರಬಹುದು ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಂಥ ಕೀರ್ತಿ ಅದು ತುಳುನಾಡಿನ ಕಂಬಳದ ಆಯೋಜನೆ ಮಾಡುವಂಥ, ಕಂಬಳದ ಕೋಣವನ್ನು ಕಟ್ಟಿಕೊಂಡಂಥ, ಕಂಬಳದ ವಿಚಾರವನ್ನು ಸಮಾಜಕ್ಕೆ ತಿಳಿಸುವಂಥ ಎಲ್ಲ ಜನರಲ್ಲಿ ಇದೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ನಾನು ಕಂಬಳದ ಆ ಕೋಣವನ್ನು ಸಾಕುವಂಥ ಎಲ್ಲ ನನ್ನ ಮಿತ್ರರಿಗೆ ಶುಭಾಶಯ ಹೇಳ್ತೇನೆ. ಕಂಬಳವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಂಥ ಪ್ರಕಾಶ್ ಶೆಟ್ಟಿ, ಅಶೋಕ್ ರೈಯಾದಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದನ್ನು ದಯವಿಟ್ಟು ದೆಹಲಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡೋಣ. ಇದೊಂದು ರಾಷ್ಟ್ರೀಯ ಕ್ರೀಡೆ ಆಗಲಿ, ಇದೊಂದು ಅಂತಾರಾಷ್ಟ್ರೀಯ ಕ್ರೀಡೆ ಆಗಲಿ, ಇದೊಂದು ಸಾರ್ವಜನಿಕ ಮನುಷ್ಯ ಮತ್ತು ಪ್ರಾಣಿ ಸಂಬಂಧಿತವಾದಂಥ ಆ ಒಂದು ಅದ್ಭುತ ಸಂದೇಶವನ್ನು ಕೊಡುವಂಥ ಕ್ರೀಡೆಯಾಗಿ ಪರಿವರ್ತನೆ ಆಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡಿ ನಿಮಗೆಲ್ಲ ವಂದಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.